ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಿ ಎಲ್ಲರೂ ಸೌಖ್ಯವಾಗಿದ್ದೀರಿ ಎಂದು ಭಾವಿಸ್ತೇನೆ. ಇವತ್ತು ನಮ್ಮೂರಿನ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಆದ ದಿನದ ವರ್ಷದ ದಿನ. ಹಾಗಾಗಿ ದೇವಸ್ಥಾನದಲ್ಲಿ ಹಗಲೊತ್ತಿನಲ್ಲಿ ಸತ್ಯನಾರಾಯಣ ಪೂಜೆ ಮತ್ತು ಮಧ್ಯಾಹ್ನ ದೇವರಿಗೆ ಮಹಾಪೂಜೆ ಎಲ್ಲ ಇತ್ತು. ಸಂಜೆ ಒಂದು ರಂಗಪೂಜೆ ಇತ್ತು ಮತ್ತು ನಮ್ಮ ಟೀಮಿನ ಭಜನೆ ಇತ್ತು. ಹಾಗಾಗಿ ದೇವಸ್ಥಾನಕ್ಕೆ ಬಂದಿದ್ದೇನೆ. ಇವಾಗ ಒಂದು 6 ಗಂಟೆ 6:30 ಆಯಿತು. ದೇವಸ್ಥಾನಕ್ಕೆ ಬಂದೆ. ನಮ್ಮ ಟೀಮ್ನವರೆಲ್ಲ ಬಂದರು. ಇವಾಗ ದೇವಸ್ಥಾನದ ಒಳಗೆ ಹೋಗ್ತಿದ್ದೇನೆ. ಇಲ್ಲಿ ನೋಡ್ಬೋದು ದೇವರನ್ನು ಅಲಂಕಾರ ಮಾಡ್ತಿದ್ದಾರೆ. ತುಂಬ ಸುಂದರವಾಗಿ ಕಾಣಿಸ್ತಿದ್ದಾರೆ ಅಮ್ಮ ನೋಡಿ. ಅಲ್ಲಿ ಅರ್ಚಕರು ಅದು ಶೃಂಗಾರ ಅಂತ ಮಾಡ್ತಾರಲ್ಲ, ಅದನ್ನೆಲ್ಲ ಮಾಡ್ತಿದ್ದಾರೆ ನೋಡ್ಬೋದು. ಇವತ್ತಿನ ಸೀರೆ ಗ್ರೀನ್ ಕಲರಿದ್ದು ತುಂಬ ಚೆಂದ ಕಾಣ್ತಿದೆ ನೋಡ್ಬೋದು. ಇವತ್ತು ರಂಗಪೂಜೆ ಇರುವುದು ನನ್ನ ಫ್ರೆಂಡ್ ಒಬ್ಬರಿದ್ದಾರೆ, ಅವರ ಮನೆಯವರ ಲೆಕ್ಕದಲ್ಲಿ. ಮತ್ತು ಬೇರೊಂದು ಟೀಮ್ ಮನೆಯವರಿದ್ದರು. ಅವರ 2 ಮನೆಯವರ ರಂಗಪೂಜೆ ಇದ್ದದ್ದು. ಇವಾಗ ರಂಗಪೂಜೆ ಪ್ರಾರಂಭ ಆಯಿತು, ಭಜನೆ ಎಲ್ಲ ಆಯಿತು ನೋಡಿ. ರಂಗಪೂಜೆಯನ್ನು ನೋಡುವುದೇ ಒಂದು ಚೆಂದ. ಯಾಕಂದರೆ ಆ ರಂಗಪೂಜೆಯ ಸಂದರ್ಭದಲ್ಲಿ ಕರೆಂಟ್ ಲೈಟ್ಸ್ ಎಲ್ಲ ತೆಗಿತಾರಲ್ಲ, ಬರೀ ದೀಪದ ಬೆಳಕಿನಲ್ಲಿ ದೇವರನ್ನು ನೋಡುವಂಥ ಒಂದು ಅವಕಾಶ. ಅಷ್ಟು ಚೆಂದ ಕಾಣಿಸ್ತಿದೆ ನೋಡಿ. ನೀವು ಕೂಡ ನೋಡ್ಕೊಂಡು ಬನ್ನಿ. ನಿಮ್ಮೆಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ, ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಲಿ. ಯಾರ ಮನದಲ್ಲಿ ಏನೇನು ಆಸೆಗಳು ಇದೆಯೋ ಅದೆಲ್ಲ ದೇವರು ನೆರವೇರಿಸಲಿ ಅಂತ ಕೇಳಿಕೊಳ್ತೇನೆ. ಪೂಜೆ ನೋಡ್ಕೊಂಡು ಬರುವ. ओम संखारिकामठरभिन्नकरां पुण्यत्रां प्रदया विनसत्रियतां हिमन्तितां सत्सरसिद्धतां चतुर्तां गुरुवारिधां सत्करां नमामि। नमो देवी महादेवी शिवाय सततं नमः। नमः प्रकृते भद्राय केदारप्रसात्मदां। ओम सर्वस्वरूपे सर्वेशे सर्वशक्तिसमन्विते देवकाय नमोते देवी नमोते सर्वमङ्गलम्। ಹಗಲೊತ್ತಿನಲ್ಲಿ ತುಂಬ ಜನ ಇದ್ರಂತೆ. ಇವಾಗ ರಾತ್ರಿ ಅಷ್ಟು ಜನ ಇಲ್ಲ, ಸ್ವಲ್ಪ ಜನ ಇದ್ದಾರೆ ಅಷ್ಟೇ. ಅಂದರೆ ಇಲ್ಲಿ ಹತ್ತಿರದಲ್ಲಿ ಬ್ರಹ್ಮಕಲಶ ಆಗ್ತಿದೆ ನಾರವಿಯಲ್ಲಿ. ಹಾಗಾಗಿ ಸಂಜೆ ಎಲ್ಲ ಹೆಚ್ಚಿನವರು ಅಲ್ಲಿಗೆ ಹೋಗ್ತಿರ್ತಾರೆ. ಹಾಗಾಗಿ ಅಷ್ಟು ಜನ ಇರಲಿಲ್ಲ. ಮತ್ತು ಪೂಜೆ ಎಲ್ಲ ಆಗಿ ಫಲಹಾರ ಇತ್ತು, ಅದನ್ನೆಲ್ಲ ಸೇವಿಸಿ ಮನೆಗೆ ಹೊರಟು. ಎಲ್ಲರಿಗೂ ಒಳ್ಳೆಯದಾಗಲಿ, ಲೋಕ ಸಮಸ್ತ ಸುಖಿನೋ ಭವಂತು.